ಶ್ರೀ ಸಂಪುಟ ನರಸಿಂಹ ಶ್ರೀ ಸುಬ್ರಹ್ಮಣ್ಯ ಮಠದ ವತಿಯಿಂದ ಕುಮಾರಧಾರ ಸ್ನಾನಘಟ್ಟದ ಬದಿಯಲ್ಲಿ ಯಾತ್ರಾರ್ಥಿಗಳ ಹಾಗೂ ಸಾರ್ವಜನಿಕರ ಉಪಯೋಗಕ್ಕೆ ಶೌಚಾಲಯ ನಿರ್ಮಾಣ ಮಾಡಲಾಗಿದ್ದು, ನೂತನ ಶೌಚಾಲಯದ ಉದ್ಘಾಟನೆಯನ್ನ ಸುಬ್ರಹ್ಮಣ್ಯ ಮಠದ ಆಡಳಿತಾಧಿಕಾರಿ ಸುದರ್ಶನ್ ಜೋಯಿಸ ಹಾಗೂ ಸುಬ್ರಹ್ಮಣ್ಯ ಪೊಲೀಸ್ ಠಾಣಾಧಿಕಾರಿ ಜಂಬೂರಾಜ್ ಮಹಾಜನ್ ಅವರು ನೆರವೇರಿಸಿದರು. ಶೌಚಾಲಯದ ನಿರ್ಮಾಣ ಹಾಗೂ ನಿರ್ವಹಣೆಯನ್ನ ಮಹಾವೀರ್ ಕಲ್ಯಾಣ ಆರ್ಗನೈಸೇಷನ್ ಮೈಸೂರು ಅವರು ಮಾಡಲಿದ್ದಾರೆ. ಉದ್ಘಾಟನಾ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಯುಡಿ ಶೇಖರ್, ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಸದಸ್ಯರಾದ ಹರೀಶ್ ಶಿಂಜಾಡಿ, ಸೌಮ್ಯ, ಉದ್ಯಮಿ ರವಿ ಕಕ್ಕೆಪದವು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ರಾಜ್ಯ ಸರ್ಕಾರದ ಧಾರ್ಮಿಕ ದತ್ತ ಇಲಾಖೆಯಿಂದ ಒಂದು ದೊಡ್ಡ ದೇವಸ್ಥಾನ, ದಿನಕ್ಕೆ ಸಾವಿರಾರು ಭಕ್ತರು ಇಲ್ಲಿ ಬರ್ತಿರ್ತಾರೆ. ಸೊ ಇಲ್ಲಿನ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡೋದು ಕಷ್ಟ, ಬಟ್ ಆದರೆ ಪ್ರಯತ್ನ ಮಾಡಿದರೆ ಅದು ಯಶಸ್ವಿಯನ್ನು ಮಾಡ್ಬೋದು. ನಾನು ಮೊನ್ನೆ ಇಲ್ಲಿಂದ ಜೀಪಲ್ಲಿ ಹೋಗ್ತಾ ಇದ್ದೆ, 7 ಮತ್ತು 8ನೇ ತಾರೀಕು. ಎಲ್ಲ ಕಡೆಯೂ ಉಳು ಸೇವೆ ಮಾಡೋದಕ್ಕೆ ಕ್ಲೀನ್ ಮಾಡಿ ನೀರನ್ನು ಹಾಕಿದ್ದೆ. ನಾನು ನಮ್ಮ ಡ್ರೈವರ್ಗೆ ಹೇಳ್ತಾ ಇದ್ದೆ, ಡೈಲಿ ಇದೇ ರೀತಿ ಇವರು ಈ ಕಸ ಗುಡಿಸಿ ನೀರು ಹಾಕಿದರೆ ಎಷ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೆ ಖುಷಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಅದು ಫಿನಾನ್ಷಿಯಲಿ ಇರ್ಬೋದು ಅಥವಾ ಸ್ವಲ್ಪ ಮ್ಯಾನ್ ಪವರ್ ಕಡಿಮೆ ಇರೋದಿಲ್ಲ, ಸ್ವಲ್ಪ ಕಷ್ಟ. ಬಟ್ ಅಟ್ಲೀಸ್ಟ್ ನಾವು ತಿಂಗಳಿಗೆ ಒಂದು ಸರಿನಾದ್ರೂ ದೇವಸ್ಥಾನ ಒಂದು 2 ಸರಿ ಕಸವನ್ನು ಗುಡಿಸಿದ್ರೆ ಎಷ್ಟೋ ನೋಡೋಕ್ಕೆ ಖುಷಿಯಾಗಿರುತ್ತೆ. ಪ್ರತಿಯೊಬ್ಬರು ನಾವು ಹೇಳ್ಬೋದು, ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ, ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅದನ್ನು ಪ್ರಯತ್ನ ಅಥವಾ ಕಾರ್ಯರೂಪಕ್ಕೆ ತರೋದು ತುಂಬ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಮಠದ ವತಿಯಿಂದ ಜೋಯಿಸ್ ಇರ್ಬೋದು, ರವಿ ಕಕ್ಕೆಪದ ಇರ್ಬೋದು, ಮತ್ತು ಬೇರೆ ಅನೇಕ ವ್ಯಕ್ತಿಗಳಿರ್ಬೋದು. ಒಂದು ಪ್ರಮುಖವಾದ ಸ್ಥಳ, ಇಲ್ಲಿ ಅನೇಕ ಸೌಕರ್ಯಗಳು ಸೌಲಭ್ಯಗಳು ಆಗಬೇಕು. ಬಹುಶಃ ಮಠದವರು ಅನೇಕ ವಸತಿ ಗೃಹಗಳನ್ನು ಮತ್ತು ಸಾರ್ವಜನಿಕ ಸೌಲಭ್ಯಗಳನ್ನು, ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಕೂಡ ಅವರ ಜಮೀನುಗಳಿದೆ. ಬಹುಶಃ ದೇಶ ವಿದೇಶಗಳಿಂದ ಮತ್ತು ದೇಶದ ಬೇರೆ ಬೇರೆ ಭಾಗಗಳಿಂದ ಬರ್ತಕ್ಕಂಥ ಯಾತ್ರಾರ್ಥಿಗಳಿಗೆ ಮಠದ ವತಿಯಿಂದ ಇನ್ನಷ್ಟು ಸೌಲಭ್ಯಗಳು, ಅಂದರೆ ಒಂದು ಪಾರ್ಕಿಂಗ್ ವ್ಯವಸ್ಥೆಗಳಿರ್ಬೋದು ಅಥವಾ ಬೇರೆ ಬೇರೆ ಮೂಲಭೂತ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂಥ ಒಂದು ತ್ಯಾಜ್ಯ ಡಬ್ಬಗಳನ್ನು ಇಡುವಂಥ ವ್ಯವಸ್ಥೆಗಳಾಗ್ಬೋದು, ಇದನ್ನು ಮಠದ ವತಿಯಿಂದ ಮಾಡಿದರೆ ಬಹುಶಃ ಒಳ್ಳೆಯ ಹೆಸರಿಗೆ ಇನ್ನಷ್ಟು ಗರಿ ಮೂಡ್ತಾ ಇರುವಂಥ ಒಂದು ವಿನಂತಿಯನ್ನು ಮಾಡ್ತಾ, ಮಠದ ದಿವಾನರು ಈ ನಿಟ್ಟಿನಲ್ಲಿ ಒಂದು ಸಮಾಜಮುಖಿ ಕಾರ್ಯದಲ್ಲಿ ನಾವು ಮಾಡ್ತಾ ಇದ್ದೀರಿ. ಇದಕ್ಕೆ ಇನ್ನಷ್ಟು ಮೆರುಗು ನೀಡುವಂಥ ಕೆಲಸ ಮಾಡಬೇಕೆಂದರೆ ಯಾವ ಕ್ಷೇತ್ರದಲ್ಲಿ ಯಾರು ವ್ಯವಸ್ಥೆಯನ್ನು ಮಾಡಿದ್ದಾರೆ ತಿರುವಂಥ ವಿಚಾರಗಳು ಬಂದಾಗ ಮೊದಲ ಆದ್ಯತೆ, ಮೊದಲ ಹೆಗ್ಗುರುತು ನಿಮಗೆ ಸಿಗ್ತಾ ಇರುವಂಥ ಒಂದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.